ಸೋಮೇಶ್ವರ ರಕ್ತೇಶ್ವರಿ ಬಳಗದ 25ನೇ ವಾರ್ಷಿಕೋತ್ಸವದ ಆರ್ಬಿಎಸ್ ಬೊಳ್ಳಿ ಸಂಭ್ರಮ ಯೋಧ ನಮನ ವಿಶೇಷ ಕಾರ್ಯಕ್ರಮದೊಟ್ಟಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೇತ್ರದಾನ ಘೋಷಣೆ ಸೋಮೇಶ್ವರ ಡ್ಯಾನ್ಸ್ ಚಾಂಪಿಯನ್ಸ್ ದ ಅದ್ದೂರಿ ಕಾರ್ಯಕ್ರಮದ ಬಾರಿ ಗರ್ದ ಗೌಜಿಡು ಶನಿವಾರ ರಾತ್ರಿ ನಡೆದನು. ಸೋಮೇಶ್ವರ ಶ್ರೀ ರಕ್ತೇಶ್ವರಿ ದೈವಸ್ಥಾನದ ಕಾರ್ಯಚಟುವಟಿಕೆಗಳಿಗೆ ಪೂರಕವಾದ ಪುಟ್ಟುಪಡೆಯಿನ ರಕ್ತೇಶ್ವರಿ ಬಳಗ ರಕ್ತೇಶ್ವರಿ ದೈವಸ್ಥಾನದ ಪ್ರತಿ ಧಾರ್ಮಿಕ ಕಾರ್ಯಕ್ರಮದ ಪಾಲ್ಪಡೆಯೊಂದು ಬುರಿದು ಬತ್ತಿನ ಸಂಸ್ಥೆ. ಕರೆ 24 ವರ್ಷದ ಧಾರ್ಮಿಕ ಸೇವಾ ಚಟುವಟಿಕೆಗಳ ಒಟ್ಟಿಗೆ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಸೇವಾ ಚಟುವಟಿಕೆಗಳನ್ನು ನಿರಂತರವಾದ ಮಲ್ತೊಂದು ಉಳ್ಳಾಲ ಪರಿಸರದ ತನ್ನ ವಿಶೇಷ ಚಾಪು ಮೂಡಿಸಾಯಿನ ಸಂಸ್ಥೆ. ತನ್ನ 25ನೇ ವರ್ಷದ ಬೊಳ್ಳಿ ಪರ್ಬನ ಆರ್ಬಿಎಸ್ ಬೊಳ್ಳಿ ಪರ್ಬೋತ್ಸವ ಆದ ವರ್ಷ ಪೂರ್ತಿ 25 ಸರಣಿ ಕಾರ್ಯಕ್ರಮದ ನಡಪಾಯರೆ ಆಟಣೆ ಮಲ್ತದ. ಇನ್ನತ ಅದ್ದೂರಿದ ಕಾರ್ಯಕ್ರಮ ಬಾರಿ ಗರ್ದಡು ಜಗಮಗಿಸುನ ವಿದ್ಯುತ್ ದೀಪದ ಬೊಲ್ಪದ ಮಂಟಪಡು ಶನಿವಾರ ನಡೆದನು. ಸುರುಕಾದ ಅಪ್ಪೆ ರಕ್ತೇಶ್ವರಿನ ಸಾನ್ನಿಧ್ಯದ ಪೂಜೆ ನಡಪಾದ ಅಮರ್ ಜವಾನ್ ಹುತಾತ್ಮ ಯೋಧರಿಗೆ ಗೌರವ ಅರ್ಪಣೆ ಕಾರ್ಯಕ್ರಮ ನಡಪಾಯರು. ಶರತ್ ಭಂಡಾರಿ ಹಾಗೆಯೇ ಕ್ಯಾಪ್ಟನ್ ದೀಪಕ್ ಅತ್ಯಂತಾಯ ಕ್ಯಾಪ್ಟನ್ ಜಗನ್ನಾಥ ಕೋಟೆಕರ್ ಸುಬೇದಾರ್ ಅಡ್ಡುಶೆಟ್ಟಿ ಚೀಫ್ ಫೀಲ್ಡ್ ಆಫೀಸರ್ ಸುಧೀರ್ ಪೈ ಹಾಗೂ ನಮ್ಮ ಪರಿಸರದ ಅಪ್ಪಕ್ಕ ವಲಯದ ಎಲ್ಲ ಯೋಧರು ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸುವ ಮೂಲಕ ಹಿರಿಯ ನಿವೃತ್ತ ಯೋಧ ಕರ್ನಲ್ ನಿಟ್ಟಗುತ್ತು ಶರತ್ ಭಂಡಾರಿ ಬೊಕ್ಕ ಹಿರಿಯ ನಿವೃತ್ತ ಯೋಧರು ತುಡರ್ ಬೆಳಗಾದ ಪುಷ್ಪಾರ್ಚನೆ ಮತದ ಹುತಾತ್ಮ ಯೋಧರಿಗೆ ಗೌರವ ಅರ್ಪಣೆ ಸಂದಾಯರು. ಅವಿರ್ದ ಬೊಕ್ಕ ಕರ್ನಲ್ ಎನ್ಎಸ್ ಭಂಡಾರಿಯರು ತುಡರ್ ಬೆಳಗಾದ ಆರ್ಬಿಎಸ್ ಬೊಳ್ಳಿ ಸಂಭ್ರಮಗ ಚಾಲನೆ ಕೊಡ್ದು ಬೊಳ್ಳಿ ಪರ್ಬನ ಆಚರಿಸಾವನ ಆರ್ಬಿಎಸ್ ಬಡಗ ದೇಶ ಪ್ರೇಮನ ತೆರಿಪಾವನ ಬೇಲೆಲ್ನ ಯೋಧ ನಮನದ ಮೂಲಕ ಮಲ್ತೊಂದು ನಿರ್ಪಣದ ಮೆಚ್ಚುಗೆದ ಪಾತ್ರ ಪಂಡೇರು. ಸೊ ಅದು ದಿಸ್ ಇಸ್ ನಾಟ್ ದ ವೇ ಇಟ್ ಇಸ್ ಹ್ಯಾಂಡಲ್ಡ್. ಮತ್ತೆ ಅಧ್ಯಾಪಕರು ಓಡಿದ್ರು, ಎಲ್ಲ ಕಲೆಕ್ಟ್ ಮಾಡಿದ್ರು, ಒಟ್ಟು ಮಾಡಿದ್ರು. ಬಟ್ ದಿಸ್ ಈಸ್ ಟು ಬಿ ಡ್ರಿವನ್. ಇದು ಈ ಮಕ್ಕಳಲ್ಲಿ ಅಂಥ ದೇಶ ಪ್ರೇಮದ ಭಾವನೆಯನ್ನು ಚಿಕ್ಕ ಪ್ರಾಯದಲ್ಲಿ ಮೂಡಿಸಿಕೊಂಡು ಬಂದರೆ ಅವರು ದೊಡ್ಡದಾಗುವಾಗ ಅವರಲ್ಲಿ ದೇಶ ಪ್ರೇಮ ಉಳಿದುಕೊಳ್ತದೆ. ಮತ್ತೆ ಎಲ್ಲಿದ್ರೆ ಅವರು ಈಸಿ ಗೋಯಿಂಗ್ ಆಗ್ತಾರೆ, ಅಲ್ಲಿ ಡ್ರಗ್ ಅಡಿಕ್ಟ್ಸ್ ಆಗ್ತಾರೆ, ಬೇರೆ ದಾರಿ ತಪ್ಪಿ ಸುಲಿಗೆ ಮಾಡಲಿಕ್ಕೆ ಹಣ ಹೇಗೆ ಮಾಡೋದು ಅಂತ ಏನಾದರೂ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ. ಬಟ್ ಪೇಟ್ರಿಯಟಿಸಮ್ ಇದ್ದವರು ಹಾಗೆ ಮಾಡುವುದಿಲ್ಲ. ಸೊ ಆದ ಕಾರಣ ಇದೊಂದು ಚಿಕ್ಕ ವಿಷಯ. ಇದನ್ನು ಇವರು ಇಂಥ ರಿಲಿಜಿಯಸ್ ಪ್ರೋಗ್ರಾಮ್ಗಳಲ್ಲಿ ದೇಶ ಪ್ರೇಮದ ಬಗ್ಗೆ ಸ್ವಲ್ಪ ಆಸಕ್ತಿ ತೋರಿಸಿ ಇದನ್ನು ಪ್ರೇರಣೆ ಕೊಟ್ಟು ಮುಂದುವರಿಬೇಕಂತ ನನ್ನ ಚಿಕ್ಕ ವಿನಂತಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮತ್ತು ಮತ್ತೊಮ್ಮೆ ಇವತ್ತು ರಕ್ತೇಶ್ವರಿ ಬಳಗ ಸೋಮೇಶ್ವರದ ಪದಾಧಿಕಾರಿಗಳಿಗೆ ಮತ್ತು ಅವರ ಸದಸ್ಯರಿಗೆ ನಮ್ಮ ಮಾಜಿ ಸೈನಿಕರ ವತಿಯಿಂದ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ತುಂಬ ಆಭಾರಿಯಾಗಿದ್ದೇವೆ. ಯೋಧ ನಮನ ಕಾರ್ಯಕ್ರಮವಾದ ಕರ್ನಲ್ ಎನ್ಎಸ್ ಭಂಡಾರಿ, ಕ್ಯಾಪ್ಟನ್ ದೀಪಕ್ ಅಡ್ಯಂತಾಯ, ಕ್ಯಾಪ್ಟನ್ ಜಗನ್ನಾಥ್ ಕೋಟೆಕಾರ್, ಸುಬೇದಾರ್ ಅಪ್ಪು ಶೆಟ್ಟಿ, ಫೀಲ್ಡ್ ಆಫೀಸರ್ ಸುಧೀರ್ ಪೈ, ಸುಬೇದಾರ್ ಮೇಜರ್ ಬೋಳಾರ ರಾಮಕೃಷ್ಣ, ಯು ಐತಪ್ಪ ಶೆಟ್ಟಿಗಾರ್, ಕೆಆರ್ ಸಿದ್ಧಾರ್ಥ್, ಅಡ್ವೊಕೇಟ್ ಕೆಸಿ ನಾರಾಯಣನ್, ಸುಬೇದಾರ್ ಮೇಜರ್ ನಾಗರಾಜ್ ಗಟ್ಟಿ, ವೆಂಕಟೇಶ್ ಕುಂಪಲ, ಸುಧಾಕರ್ ಕುಂಪಲ, ಪ್ರವೀಣ್ ಶೆಟ್ಟಿ, ನಾಗೇಶ್ ಕೊಲ್ಯ, ಸುಬೇದಾರ್ ಮೇಜರ್ ಸುರೇಶ್ ಕುಮಾರ್, ಕೃಷ್ಣ ಬಿಎಂ, ರವೀಂದ್ರ ಗಟ್ಟಿ, ರಾಜೇಶ್ ಕನೀರ್ತೋಟ, ರಾಜೇಶ್ ಮಾಡೂರು, ಜಯಚಂದ್ರ ಮಾಲಾಡಿ, ಸದಾಶಿವ ಕೆಎನ್, ಪ್ರಭಾಕರ್ ಎನ್ ಮಾಡೂರು, ಗೋಪಾಲ್ ಶರ್ಮಾ, ದಿನೇಶ್ ಕಾಜವ ಇಂಚ 25 ಜನ ನಿವೃತ್ತ ವೀರ ಯೋಧರಿಗೆ ಯೋಧ ನಮನದ ಮಾನಾದಿಗೆ ಮಾಡ್ತೇವೆ. ಅಂಚನೆ 25 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರದ ಪುಸ್ತಕ ಬ್ಯಾಗ್ಗಳನ್ನು ವಿತರಣೆ ಮಾಡ್ತೇವೆ. ರಕ್ತೇಶ್ವರಿ ಬಳಗದ ಸುಮಾರು 50 ಸದಸ್ಯರು ನೇತ್ರದಾನದ ಘೋಷಣೆ ಮಾಡ್ತದ ನೇತ್ರದಾನ ಪ್ರತಿಜ್ಞಾ ಸ್ವೀಕಾರ ಮಾಡ್ತೇವೆ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಸತೀಶ್ ಕುಂಪಲ ಲೇಸ್ತ ಗುರ್ಕಾರ್ನ ವಹಿಸಿದ ಸೇವಾ ಚಟುವಟಿಕೆಯಲ್ಲಿ ನಡಪಾವನೆಟ್ಟು ರಕ್ತೇಶ್ವರಿ ಬಳಗದಕ್ಕಲು ಮಲ್ಲ ಪುದರ್ ಪಡೆತೇರು. ಈ ಪರಿಸರದ ಸುಮಾರು ಜನ ಅರ್ಹ ಫಲಾನುಭವಿನಕ್ಲಿಗೆ ಇಲ್ಲು ಕಟ್ಟಾದ ಕೊಡ್ತೇರು. ಇಂಥ ಒಟ್ಟಿಗೆ ಶ್ರೀ ಸೋಮನಾಥನ ದೇವಸ್ಥಾನ ಸೇರಿನಂಚ ಪ್ರತಿ ಕಡೆಟ್ಲ ಧಾರ್ಮಿಕ ಸೇವೆಲ್ಲ ನಡಪಾದ ಎಡ್ಡೆ ಸೇವೆನ ಮಲ್ತೊಂದುಲಿರ್ಪಣದ ಆರ್ಬಿಎಸ್ ಕಾರ್ಯಕ್ರಮಗ ಎಡಬೇಕೇರು. ಚಂದ್ರದಾಸ್ ಪಂಡಿತ ಪಿರ ಆಲೋಚನೆ ಮಲ್ಪುನು
ರವಿಶಂಕರ್ ನನಾತ್ ಮಲ್ಲ ಉದ್ಯೋಗ ಪೋಪನಂಚಿನ ಸೌಭಾಗ್ಯ ಐನಾತ್ ಬೇಗ ಬರಡೆ ಅರೆಗೆ ರಾಜಕೀಯವಾದ ಸಂಘಟನಾತ್ಮಕವಾದ ಕೆಲಸ ಮಲ್ಪನ ಶಕ್ತಿ ಬರಡಂದು ನಾನು ಈ ಸಂದರ್ಭಡೆ ಬರಡು ಬಕ್ಕ ಇಂಕ್ಲಿಯರ್ನೊಟ್ಟಿಗೆ ಪೂರ್ತಿ ಉಲ್ಲಾಂದು ಈ ಸಂದರ್ಭಡೆಲ್ಲ ಪನ್ನೇರ ಹೆಚ್ಚಿಸುನಿ ದಯಬಂಡ ಅವರಿ ಪ್ರಾಮಾಣಿಕವಾದ ಕೆಲಸ ಮಲ್ಪನ ಯಾಪಲ ಸಮಾಜದೊಟ್ಟಿಗೆ ಒಪ್ಪೋಡು ಇನ್ನು ರಕ್ತೇಶ್ವರಿ ಬಳಗ ಯಾಪಲ ಹೆಂಗ್ ಪುದರ್ ಬೋರ್ಡ್ ಕೆಲಸ ಮಲ್ತೀಜಿ. ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ಸಂಸ್ಥೆದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ದೇರಳಕಟ್ಟೆ ರತ್ನ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ಮಾಲಕರು ಚಂದ್ರಹಾಸ್ ಪಂಡಿತ್ ಹೌಸ್, ಕುಡ್ಲ ಯುವ ಕಾಂಗ್ರೆಸ್ ಮುಖಂಡರು ರಮಾನಂದ್ ಪೂಜಾರಿ ಬೋಳಾರ, ಅಡ್ವೊಕೇಟ್ ಕೆಸಿ ನಾರಾಯಣನ್ ಆರ್ಬಿಎಸ್ಗೆ ಶುಭ ಹಾರೈಸಿದರು. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾ ಶೋಳ್ಲಾಲ್, ಉದ್ಯಮಿ ಜನಾಬ್ ಕಬೀರ್ ಶೇಖ್, ಜಿತೇಂದ್ರ ಶೆಟ್ಟಿ, ಕೋಸ್ಟಲ್ ವುಡ್ ಕಲಾವಿದರ್ನ ಬೊಕ್ಕ ತಂತ್ರಜ್ಞರ ಒಕ್ಕೂಟದ ಅಧ್ಯಕ್ಷರು ಲಾಂಚುಲಾಲ್ ಕೆಎಸ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಮೆಸ್ಕಾಂ ಜೆಇ ನಿತೇಶ್ ಹೊಸಗದ್ದೆ, ಚಂದ್ರಶೇಖರ್ ಹೆನ್ನಾಲ್, ಲವಿನ್ ಸೋಮೇಶ್ವರ ಮಲ್ಲಬಿನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ಟಿಜಿ ರಾಜಾರಾಮ್ ಭಟ್, ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಬಿ ರವೀಂದ್ರನಾಥ್ ರೈ, ಉದ್ಯಮಿ ಜಯರಾಮ್ ಶೆಟ್ಟಿ ಕಮಲಪದವ್, ಕುಡ್ಲ ವಾತ್ಸಲ್ಯ ಛಾಯಾ ಟ್ರಸ್ಟ್ದ ಅಧ್ಯಕ್ಷರು ಸೂರತ್ ಸಾಗರ್ ಕಾರ್ಯಕ್ರಮದ ಬತ್ತದ ಸಾಕಾರ ಕೊರಿಯರು. ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ರಾಮದಾಸ್ ಸೋಮೇಶ್ವರ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ರಕ್ತೇಶ್ವರಿ ಬಳಗದ ಸದಸ್ಯರು ಶ್ರೀಮತಿ ಸ್ಮಿತಾ ಪೃಥ್ವಿ ಪ್ರಾರ್ಥನೆ ಪಂಡೇರು. ಅಧ್ಯಕ್ಷರು ರವಿಶಂಕರ್ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಹೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಸಭೆ ಸುಧಾರಿಕೆ ಮಾಡಿದರು. ಸಭೆಲೆಸರದ ಬೊಕ್ಕ ಅದ್ದೂರಿದ ಸೋಮೇಶ್ವರ ಡ್ಯಾನ್ಸ್ ಚಾಂಪಿಯನ್ಸ್ ನೃತ್ಯ ಸ್ಪರ್ಧೆ ನಡೆದರು. ಪಾಲಕರಲ್ಲಿ ಒಬ್ಬನಾದ ಯಮ ದಕ್ಷಿಣ ದಿಕ್ಕಿನ ಅಧಿಪತಿ. चलती है आंखों में जिसके दिल में तेरा नाम शिव शंकर हर हर शंकर जय जय शंकर धीरा. ಮೆರೆದವರೆಲ್ಲ ಮಸನದಲ್ಲಿ ಮೌನವಾಗಿ ಮಲಗಿರುವಾಗ 3 ಅಡಿ ಜಾಗದಲ್ಲಿ ಶಾಶ್ವತವಾಗಿ ಮಲಗುತ್ತೀರಿ ಎಂದು ಗೊತ್ತಿದ್ದರು ನಾನು ನನ್ನದು ಎಂದು ಬೀಗುತ್ತಿದ್ದೀರಾ. ಸಾವು ಕರೆದಾಕ್ಷಣ ಎದ್ದು ಹೋಗುವ ನೀವು ಒಬ್ಬರಿಗೆ ಒಳ್ಳೆಯದು ಮಾಡದಿದ್ದರೂ ಪರವಾಗಿಲ್ಲ, ಹಾಳು ಮಾಡಬೇಡಿ. ಪಾಪವೋ ಪುಣ್ಯವೋ ಧರ್ಮವೋ ಅಧರ್ಮವೋ ನ್ಯಾಯವೋ ಅನ್ಯಾಯವೋ ಸ್ವರ್ಗವೋ ನರಕವೋ ನೀವೇ ಯೋಚಿಸಿ. ಆದ್ರೆ ಒಂದು ನೆನಪಿಡಿ, ಉಸಿರಿದ್ದಾಗ ಹೆಸರಲ್ಲ, ಉಸಿರು ನಿಂತ ಮೇಲಿರುವುದೇ ನಿಜವಾದ ಹೆಸರು. ಪ್ರಮೋದ್ ಆಳ್ವ, ಅನ್ವಿತಾ ಸಾಗರ್, ಕಿಶೋರ್ ಅಮನ್ ಶೆಟ್ಟಿ ತೀರ್ಪುಗಾರರಾದ ಸಹಕಾರ ಕೊರಿಯರು. ಡ್ಯಾನ್ಸ್ ಚಾಂಪಿಯನ್ಸ್ ಕಾರ್ಯಕ್ರಮವನ್ನು ತುಳು ಚಿತ್ರನಟೆ ನಿರ್ದೇಶಕಿ ರಾಹುಲ್ ಅಮೀನ್ ಸುಧಾರಿಕೆ ಮಾಡಿದರು.